ಮಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವಾರ್ತಾಭಾರತಿ ಪತ್ರಿಕೆಯ ವರದಿಗಾರ ಬಂದೆ ನವಾಜ್ ಮ್ಯಾಗೇರಿ ಮತ್ತು ಉಪಸಂಪಾದಕ ಬಾಲಕೃಷ್ಣ ಜಾಡಬಂಡಿ ಹುಬ್ಬಳ್ಳಿಗೆ ವರ್ಗಾವಣೆಯಾಗುತ್ತಿರುವ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಪ್ರೆಸ್ ಕ್ಲಬ್ ಮತ್ತು ಪತ್ರಿಕಾ ಭವನ ಟ್ರಸ್ಟ್ ಆಶ್ರಯದಲ್ಲಿ ಬೀಳ್ಕೊಡುಗೆ ಸಮಾರಂಭವು ಪತ್ರಿಕಾ ಭವನದಲ್ಲಿ ನಡೆಯಿತು. ಪತ್ರಕರ್ತರಾದ ಪುಷ್ಪರಾಜ್ ಬಿಎನ್, ಸತ್ಯವತಿ, ಜಿತೇಂದ್ರ ಕುಂದೇಶ್ವರ, ಹರೀಶ್ ಮೋಟುಕಾನ, ರಾಘವ ಅವರು ಶುಭ ಹಾರೈಸಿದ್ರು. ನಮ್ಮಲ್ಲಿ ಬಂದು 5 ವರ್ಷ ಅವರು ಅಂದ್ರೆ 1-2 ವರ್ಷ ಒಳಗೆ ನಮ್ಮ ಉಪಸಂಪಾದಕರಾಗಿ ಕೆಲಸ ಮಾಡ್ತಾ ಇದ್ರು. ಅದರ ನಂತರ ನನಗೆ ಆವಾಗ ಅಷ್ಟಾಗಿ ಅವರದ್ದು ಪರಿಚಯ ಇರಲಿಲ್ಲ, ನೋಡಿ ಗೊತ್ತಿತ್ತು. ಆದ್ರೆ ಉಪಸಂಪಾದಕರಿರುವಾಗ ಇದ್ದ ಒಂದು ಪರಿಚಯ ಅವರು ರಿಪೋರ್ಟರ್ ಆಗಿ ನಮ್ಮ ಡೆಸ್ಕಿಗೆ ಬಂದ ಮೇಲೆ, ಅಂದ್ರೆ ಮಂಗಳೂರು ಬ್ಯೂರೋಗೆ ಬಂದ ಮೇಲೆ ಬಹಳಷ್ಟು ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಬಂದೆ ನವಾಜ್ ಒಂದು ಹಸನ್ಮುಖಿ, ಏನೇ ಹೇಳಿದ್ರು ಕೂಡ ಸ್ವಲ್ಪ ಬೇಗ ಸಿಟ್ಟು ಬರ್ತಾ ಇತ್ತು, ಆದ್ರೂ ಕೂಡ ಅದನ್ನು ಯಾವತ್ತೂ ಅವರು ತೋರಿಸ್ಕೊಂಡವರಲ್ಲ. ಮತ್ತೆ ಕೆಲಸದಲ್ಲಿ 2 ಮಾತಿಲ್ಲ, ಅವರಿಗೆ ಏನೇ ಅಸೈನ್ಮೆಂಟ್ ಕೊಟ್ಟರು ಅದನ್ನು ನಿಯತ್ತಾಗಿ ಅವರು ಪ್ರಾಮಾಣಿಕವಾಗಿ ಅದನ್ನು ನಿರ್ವಹಿಸ್ತಾ ಇದ್ರು. ಅದು ನಮ್ಮ ಇಲ್ಲಿ ಇಡೀ ಕಚೇರಿಯಲ್ಲಿ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಆ ವಿಷಯದಲ್ಲಿ. ಮತ್ತೆ ಯಾವುದೇ ಎಂಥದೇ ಸಂದರ್ಭಗಳಲ್ಲಿ ನಮ್ಮ ಆಫೀಸಲ್ಲಿ ಅವರಿಗೆ ಏನಾದ್ರೂ ನೀವು ಏನಾದ್ರೂ ಘಟನೆ ಆದಾಗ ಇಲ್ಲಿಗೆ ಒಂದು ಸ್ಪಾಟಿಗೆ ಹೋಗ್ಬೇಕು ಅಂತ ಹೇಳಿದ್ರು ಕೂಡ ನಮ್ಮ ಬ್ಯೂರೋ ಚೀಫ್ ಹೇಳಿದ್ರೆ ಅವರು ಅದನ್ನು ಮಾಡ್ತಾ ಇದ್ರು. ಈಗ ಅವರು ಹುಬ್ಬಳ್ಳಿಯಲ್ಲಿ ಕಾರ್ಯನಿರ್ವಹಿಸಬೇಕಂದ್ರೆ ಒಂದು 50-60 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ. ಮನೆಗೆ ಹೋಗೋದು ದೊಡ್ಡ ಸಮಸ್ಯೆನೇ ಅಲ್ಲ. ಯಾವಾಗಲೂ ನಾವು ಖುಷಿ ಪಡ್ತೇವೆ, ಯಾಕಂದರೆ ನಾವು ಸಹ ಒಂದು 50-60 ಕಿಲೋಮೀಟರ್ ದೂರದಲ್ಲಿ ಉಪ್ಪಿನಂಗಡಿ ಅಂತ ಪ್ರದೇಶದಿಂದ ಬಂದು ಮಂಗಳೂರಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು. ಸಹಜವಾಗಿ ಅವರ ಊರಿಗೆ ಹೋಗುವಂಥ ಖುಷಿ ಅವರಿಗೆ ಇರ್ತದೆ. ನಾನು ಮುಖಸ್ಥಿತಿಯ ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡೋದಿಲ್ಲ. ಸತ್ಯ ಅವರು ಹೇಳಿದ ಹಾಗೆ ಎಲ್ಲ ವಿಷಯಗಳನ್ನು ನಾನು ಒಪ್ಪಿಕೊಳ್ತೇನೆ. ಆ ವಿಷಯದಲ್ಲಿ ಬಂದೆ ನವಾಜ್ ಬಗ್ಗೆ ಬಾಲಕೃಷ್ಣ ಜಾಡಬಂಡಿ ಅವರು ಸಹ ನಮ್ಮ ಸಂಪಾದಕೀಯ ಒಳಗದಲ್ಲಿ ಸುಮಾರು 50-60 ಜನ ಇರುವಂಥ ಒಂದು ಸಿಬ್ಬಂದಿಗಳಿರುವಂಥ ಕೆಲಸಗಾರರಲ್ಲಿ ಒಂದು ಉತ್ತಮ ಯುವ ಪತ್ರಕರ್ತ ಅಂತ ಒಂದು ಹೆಸರು ಗಳಿಸಿದ್ದಾರೆ. ಆ ಹೆಸರನ್ನು ಖಂಡಿತವಾಗಿ ಅವರು ಉಳಿಸಿಕೊಳ್ತಾರೆ ಮತ್ತು ಅವರ ಭವಿಷ್ಯದಲ್ಲಿ ಅವರಿಗೆ ಅದು ಸಹಕಾರಿ ಆಗ್ತದೆ. ಸನ್ಮಾನ ಸ್ವೀಕರಿಸಿದ ಪತ್ರಕರ್ತರು ಮಂಗಳೂರಿನ ಅನುಭವವನ್ನು ಹಂಚಿಕೊಂಡು ಕೃತಜ್ಞತೆಯನ್ನ ಸಲ್ಲಿಸಿದ್ರು. ನಾವು ಏನಾದ್ರು ಕಾರ್ಯಕ್ರಮ ಇದ್ರೆ ಬರೋದು, ಜಾಸ್ತಿ ಹೋಗೋದು. ಈಗ ಕೊಂಬರ್ನಲ್ಲಿ ಗ್ರಾಮೋತ್ಸವ ಇತ್ತು, ಆವಾಗ ಹೋಗಿದ್ದೆ. ಮತ್ತೆ ಇತರೆ ಕಾರ್ಯಕ್ರಮಗಳೆಲ್ಲ ಸ್ವಲ್ಪ ಕ್ರಿಯಾಶೀಲನಾಗಿ ಭಾಗವಹಿಸಿದ್ದೆ. ಮಂಗಳೂರಿನಿಂದ ಬಿಟ್ಟು ಹೋಗೋ ಸ್ವಲ್ಪ ದುಃಖ ಆಗುತ್ತೆ, ಆದರೂ ಅನಿವಾರ್ಯ. ಬದಲಾವಣೆ ಜಗದ ನಿಯಮ ಆದ್ರಿಂದ ನಾವು ಒಂದು ದೊಡ್ಡ ನಿರ್ಧಾರ ಕೈಗೊಂಡಿದ್ದೀವಿ. ನಿಮ್ಮೆಲ್ಲರ ಪ್ರೀತಿಯನ್ನು ತಗೊಂಡು ಹೋಗ್ಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ, ಒಂದ್ ಕಡೆ ದುಃಖನೂ ಆಗ್ತಾ ಇದೆ. ಇರ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಪ್ರೆಸ್ ಕ್ಲಬ್ ಅಧ್ಯಕ್ಷ ಅನ್ನು ಮಂಗಳೂರು, ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ರಾಮಕೃಷ್ಣ ಆರ್, ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯ ಜಗನ್ನಾಥ್ ಶೆಟ್ಟಿಬಾಳ, ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ ಸ್ವಾಗತಿಸಿದ್ರು. ಕಾರ್ಯಕಾರಿ ಸಮಿತಿಯ ಸದಸ್ಯ ಭಾಸ್ಕರ್ ರೇಕಟ್ಟ ವಂದಿಸಿದ್ರು. ಪ್ರೆಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಆರಿಫ್ ಪಡುಬಿದ್ರೆ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು.